ನಾನು ಏರ್ಪೋರ್ಟಲ್ಲಿ ಇದ್ದೀನಿ ಇವಾಗ ನಾನು. ಸೊ ಇಲ್ಲಿಂದ ಹೊರಡುವ, ನನ್ನ ಫ್ರೆಂಡ್ಸ್ ಕೂಡ ಬರ್ತಾರೆ. ಬೇಜಾರಾಗ್ತಾ ಇದೆ, ತುಂಬ ದಿನ ಇದ್ದೆ, ಆಲ್ಮೋಸ್ಟ್ 34-35 ವರ್ಷ ಇದ್ದೆ. ಅಲ್ಲೇಗೋ ಇದು ನಾವು ಇವಾಗ ಏರ್ಪೋರ್ಟಿಗೆ ಬಂದು ರೀಚ್ ಆದ್ವಿ. ಮಗು ಆಟ ಆಡ್ತಿದ್ದಲ್ಲ, ಅವಳಿಗೆ ಗೊತ್ತಾಗೋದಿಲ್ಲ ಎಲ್ಲರೂ ಇಲ್ಲಿಗೆ ಬಂದದ್ದು ಈಗ. ಓಹೋ, ಮಗು ಫುಲ್ ಹೋಗ್ತಾ ಇದ್ದಾಳೆ. ಹೈಫೈ ಹೈಫೈ. ಹಾಂ ಚಿನ್ನಮ್ಮ ಕಾಲೇ ಲೇಟ್ ಕರ್ಮ ಬರೋ ಅಲ್ಲೇ.
ಲೈಟ್ ಒಂದು ಆನ್ ಕಾಣ್ತದೆ. ನೋಡುವ ದುಬೈಯಲ್ಲಿ ಇವಾಗ ಒಂದು ವಿಡಿಯೋ ಮಾಡುವ. ಸೂಪರ್ ಟೋಟಲ್ ಗ್ಲೋಬಲ್ ವೆರಿ ನೈಸ್ and the lightings very super. ಸೊ ಫೈನಲಿ ದುಬೈ ನೋಡಲಿ ಥರ ಇದೆ. ನಿಮಗೆ ಕಾಣ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ಲೈಟ್ ಕರೆಂಟ್ ಬಿಲ್ ಇಲ್ಲಿ ಫುಲ್ಲು ಫ್ರೀ ಅನಿಸುತ್ತೆ. ಹೌದು, ಖಂಡಿತವಾಗಿಯೂ ಫ್ರೀ ಇದೆ. ನಾನಂತೂ ಬಿಲ್ ಕಟ್ತಾ ಇಲ್ಲ ಕರೆಂಟಿದು, ನೀವು ಕಟ್ಟಬೇಡಿ ಇನ್ಮೇಲೆ. ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ದುಬೈಲಿ ಲ್ಯಾಂಡ್ ಆಗ್ತೀವಿ. ಇಲ್ಲೊಂದು ಬ್ಲಿಂಕ್ ಲೈಟ್ ಹೊಡಿತಾ ಇದೆ, ಮತ್ತು ತೋರಿಸ್ತಾ ಇದೆ. ಸೂಪರ್ ವ್ಯೂಸ್. ತಲೆ ಎಲ್ಲ ಗರ್ರ ಅನಿಸುತ್ತೆ. ಒಂದ್ಸಲ ಮೇಲೆ ಒಂದ್ಸಲ ಕೆಳಗಡೆ ಹೋಗ್ತಾ ಇದೆ. ಸೂಪರ್ ಆಗಿರುವಂತಹ ದೃಶ್ಯ ಸ್ನೇಹಿತರೆ, ನೀವು ನೋಡಿ. ನಾನಂತೂ ನೋಡಿ ತುಂಬ ಎಂಜಾಯ್ ಮಾಡ್ತಾ ಇದ್ದೇನೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗುತ್ತೆ ನಮ್ಮ ಫ್ಲೈಟ್. ಇವತ್ತು ನಮ್ಮ ಪೈಲಟ್ ಬಂದುಬಿಟ್ಟು ವಿವೇಕ್ ಅಂತ. ಇನ್ನೊಂದು ಹೆಸರು ಹೇಳಿದರು, ಮರ್ತು ಬಿಟ್ಟೆ. ಸೊ ಕೆಳಗಡೆ ಬರ್ತಾ ಇದೆ ಮಾತ್ರ. ಒಮ್ಮೆಲೆ ಜರ್ಕ್ ಕೊಡ್ದಂಗೆ ಆಯಿತು. ಮಧ್ಯದಲ್ಲಿ ಕೂತ ಕಾರಣ ಟಿಕೆಟ್ ಹತ್ರ ಕೂತ ಕಾರಣ ಫುಲ್ ಲೋಡು ಮಿಡ್ಲಿಗೆ ಬೀಳುತ್ತೆ. ಇಂಜಿನ್ ಕೂಡ ಮಿಡ್ಲಲ್ಲಿದೆ ಅಲ್ಲ, ಅದರ ಒಂದು ಇದಿರ್ಬೋದು. ನಿಮಗೆ ಕಾಣ್ತಾ ಇರ್ಬೋದು ಕಂಪ್ಲೀಟ್ ದುಬೈ ನೈಟ್ ನೋಡಲು ಎಷ್ಟು ಸುಂದರವಾಗಿದೆ ನೋಡಿ. ಅದಕ್ಕೆ ಎಲ್ಲರೂ ಪ್ರವಾಸಕ್ಕಾಗಿ ದುಬೈಗೆ ಬರುವುದು. ನಿಮಗೆ ನಾಯ್ಸ್ ಬರ್ಬೋದು, ಇಂಜಿನ್ ಇದು ಸೌಂಡು. ಆದರೂ ನಾನು ಪ್ರಯತ್ನವನ್ನು ಮಾಡಿದ್ದೀನಿ ವಿಡಿಯೋ ಮಾಡಲು.
ಆಗಿದೆ ಮಾತ್ರ ಎಕ್ಸ್ಪೀರಿಯನ್ಸ್ ನಂದು. ನೀವು ಕೂಡ ವಿಡಿಯೋವನ್ನು ನೋಡ್ತಾ ಎಂಜಾಯ್ ಮಾಡಿರಿ. ಇವಾಗ ಡೌನ್ ಬರ್ತಾ ಇದ್ದೀವಿ. ಉದ್ದನೆಯ ಲೈಟಿಂಗ್ಸ್ಗಳನ್ನು ನೋಡ್ಬೋದು. ರೋಡಲ್ಲಿ ವೆಹಿಕಲ್ಸ್ ಹೋಗ್ತಾ ಇದೆ. ತುಂಬ ಚೆನ್ನಾಗಿದೆ. ಯಾವತ್ತು ನಾನು ಈ ಟೈಮಿಗೆ ಟ್ರಾವೆಲ್ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಬಟ್ ಒಳ್ಳೆ ಬ್ಲಾಗಿಗೆ ಒಳ್ಳೆ ಚಾನ್ಸ್ ಆಯಿತು. ಫುಲ್ ಲೈಟಿಂಗ್ಸ್. ಫೈನಲಿ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆದ್ವಿ. ಫ್ಲೈಟ್ಸ್ ಕಾಣ್ತಾ ಇರ್ಬೋದು ಕೆಳಗಡೆ. ನಾವು ಸಹ ರನ್ವೇಗೆ ಎಂಟ್ರಿ ಆಗ್ತಾಯಿದ್ದೇವೆ. ಎಸ್, ಇವಾಗ ರನ್ವೇ ಟಚ್ ಆಗುತ್ತೆ. ಟಚ್ ಆಯಿತು ಅರ್ತಿಗೆ. ಮೂವ್ ಆಗ್ತಾ ಇದೆ. ಇಲ್ಲಿ ತುಂಬ ಸೇಫ್ಟಿ ಪ್ರಾಬ್ಲಮ್ ಏನಿಲ್ಲ. ಬ್ರೇಕ್ ಹಾಕಿದೆ ಅನ್ಸುತ್ತೆ, ಇವಾಗ ಸ್ಲೋ ಆಯಿತು. ದುಬೈಯ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ ಸೇಫ್ಲಿ. ಟೈಮು ಇವಾಗ ಇಂಡಿಯಾ ಟೈಮು 11:15. 11:15ಗೆ ರೀಚ್ ಆಗಿದ್ದೀವಿ.
Mobile phones now.